ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ವಿಕಿಪೀಡಿಯಾ ಕ್ರಾಂತಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಕಿಪೀಡಿಯಾ ವಿಶ್ವಕೋಶ, ಮಾಹಿತಿಗಳ ವಿಶ್ವಕೋಶ ತಂತ್ರಜ್ಞಾನ ಬೆಳೀತಾ ಹೋದ ಹಾಗೆ ನಮಗೆ ಅಂಗೈಯಲ್ಲಿ ಯಾವ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ನಿಮ್ಮ ಒಂದು ಸಣ್ಣ ಮೊಬೈಲ್ನಲ್ಲಿ ಒಂದು ಸರ್ಚ್ ಮಾಡಿದರೆ ನಿಮಗೆ ಎಂಥ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಂತಹ ಮಾಹಿತಿಯನ್ನು ಕೊಡುವಂಥ ವೆಬ್ಸೈಟ್ಗಳಲ್ಲಿ ವಿಕಿಪೀಡಿಯಾದ ಪಾತ್ರ ಬಹಳ ದೊಡ್ಡದು. ಆ ವಿಕಿಪೀಡಿಯಾದಲ್ಲಿ ಕನ್ನಡದಲ್ಲಿ ಮಾಹಿತಿಗಳು ಸಿಗಬೇಕು, ಯಾವ ಮಾಹಿತಿ ಕೂಡ ಕನ್ನಡದಲ್ಲಿ ಲಭ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪರವಾದಂಥ ಒಂದಷ್ಟು ಕೆಲಸಗಳು ಮಂಗಳೂರಿನಲ್ಲಿ ಪ್ರಾರಂಭ ಆಗಿದೆ. ಬಹಳ ಪ್ರಮುಖವಾಗಿ ಸೈಂಟ್ ಅಲೋಷಿಯಸ್ ಕಾಲೇಜಿನ ಒಂದಷ್ಟು ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರ ನೆರವಿನೊಂದಿಗೆ ಈ ಕೆಲಸ ನಡೀತಾ ಇರುವಂಥದ್ದು. ಡಾಕ್ಟರ್ ವಿಶ್ವನಾಥ್ ಬದಿಕಾನ್ ಅವರಿದ್ರ ನೇತೃತ್ವವನ್ನು ವಹಿಸಿದ್ದಾರೆ. ವಿಶ್ವನಾಥ್ ಬದಿಕಾನ್ ಅವರಲ್ಲಿ ನಾನಾಗಲೇ ಪ್ರಶ್ನೆ ಮಾಡಿದೆ ಅವರಿಗೆ, ಪ್ರಾದೇಶಿಕ ಭಾಷೆಗಳಲ್ಲಿರುವಂಥ ಒಂದಷ್ಟು ಭಿನ್ನತೆಗಳು ನಿಮ್ಮ ಈ ದೊಡ್ಡ ಒಂದು ಏನು ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ನೀವು ಹೊರಟಿದ್ದೀರಿ, ಇದಕ್ಕೆ ಒಂದಷ್ಟು ಅಡೆತಡೆಯನ್ನು ಉಂಟು ಮಾಡಲಿಕ್ಕಿಲ್ವಾ? ಇಲ್ಲ, ಪ್ರಾದೇಶಿಕ ವ್ಯತ್ಯಾಸವನ್ನು ನಾವು ಗೊತ್ತು ಮಾಡಿದರೆ ಈಗ ನಿಮಗೆ ಮಂಗಳೂರಿನ ಭಾಷೆ, ಉಡುಪಿಯ ಭಾಷೆ, ಕನ್ನಡ ಬೇರೆ ಬೇರೆ ಅಂತ ಆದರೆ, ಯಾಕಂದರೆ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ಗೆ ಭಾಷೆ ವ್ಯತ್ಯಾಸ ಆಗ್ತದಂತೆ ಭಾಷಾ ವಿಜ್ಞಾನಿಗಳ ಪ್ರಕಾರ. ಈಗ ಈ ವ್ಯತ್ಯಾಸ ಗೊತ್ತಾದ್ರೆ ಅದು ಗೊತ್ತಾಗೋದು ದೊಡ್ಡ ಸಂಗತಿ. ಯಾಕಂದ್ರೆ ನಿಮಗೆ ಗೊತ್ತಾಗದಿದ್ರೆ ಭಾಷೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಕರೆಕ್ಟ್. ಈಗ ಉಡುಪಿಯ ಭಾಷೆ ಮಂಗಳೂರಿನವನಿಗೆ ಅದು ಸರಿ ಇಲ್ಲ, ತಪ್ಪಿದೆ ಅಂತ ಗೊತ್ತಾಗೋದು ಅದು ನಿಜವಾದ ಭಾಷೆಯ ಬೆಳವಣಿಗೆ ಒಂದು. ಹಾಗಾಗಿ ಪ್ರಾದೇಶಿಕ ವ್ಯತ್ಯಾಸ ಅಂತ ನಾವು ಅದನ್ನು ಬಿಟ್ಟು ಬಿಡುವ ಹಾಗೆ ಇಲ್ಲ. ಮತ್ತೆ ಮಂಗಳೂರಿನವರು ಒಂದು ಲೇಖನವನ್ನು ಬರೆಯುವಾಗ ಇದು ಮಂಗಳೂರಿನವರ ಭಾಷೆ, ಇದನ್ನು ತಿದ್ದಬೇಕು ಅಂತ ಏನಿಲ್ಲ, ಅದು ಅವರ ಮಾಹಿತಿಯ ವಿವರಗಳು. ಆದ್ರೆ ಭಾಷೆಗಿಂತ ಕೂಡ ಇದರಲ್ಲಿ ಮಾಹಿತಿಗೆ ಮಹತ್ವ ಇರುವ ಮಾಹಿತಿಗೆ ಮಹತ್ವ ಇರುವುದು. ಈಗ ನಾನು ಮಂಗಳೂರಿನಲ್ಲಿ ಮಾತಾಡುವ ಕನ್ನಡದಲ್ಲಿ ಲೇಖನವನ್ನು ಬರೆದ್ರೆ ಅಥವಾ ನಾನೊಂದು ಆ ಥರದ ಮಾಹಿತಿ ಕೊಟ್ಟರೆ ಅದರಲ್ಲಿ ಕನ್ನಡ ಇರ್ತದೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಕನ್ನಡ ಇರ್ತದೆ. ಈಗ ವಾಕ್ಯದಲ್ಲಿ ಕೆಲವು ಪದಗಳು, ಈಗ ಉದಾಹರಣೆ ಕೆಲವು ಕನ್ನಡದ ಪದಗಳು, ಈಗ ನಾವು ಮಂಗಳೂರಿನಲ್ಲಿ ಮಾತಾಡುವಂತಹ ಎಷ್ಟೋ ಪದಗಳು ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ತಪ್ಪು ಅರ್ಥ ಕೊಡ್ತದೆ. ಈಗ ಉದಾಹರಣೆಗೆ ತಿಂಡಿ ಎನ್ನುವಂಥದ್ದು ಪದ ಇದೆ. ತಿಂಡಿ ಎನ್ನುವ ಪದಕ್ಕೆ ನಾವು ಹೋಟೆಲ್ನಲ್ಲಿ ತಿಂಡಿ ಕೊಡಿ ಅಂದರೆ ಅದು ತಿನ್ಲಿಕ್ಕೆ ಕೊಡುವ ಯಾವುದಾದ್ರೂ ಗೋಳಿ ಬಜೆಯ ಅಥವಾ ಬನ್ಸ ಏನಾದರೂ ಕೊಡ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲಿ ಹೋಟೆಲಲ್ಲಿ ತಿಂಡಿ ಅಂತಂದ್ರೆ ಕೆರೆತ, ಮೈ ಕೆರೆಯುತ್ತದಲ್ಲ, ಒಂದು ಪ್ಲೇಟ್ ತಿಂಡಿ ಕೊಡಿ ಅಂದ್ರೆ ಅವ್ರು ನಗ್ತಾರೆ. ಅಂದ್ರೆ ಆ ತರದ ಪದದ ಅರ್ಥ ವ್ಯತ್ಯಾಸಗಳಿವೆ. ಅದನ್ನು ತುಂಬಾ ಜಾಗ್ರತೆಯಿಂದ ಬಳಕೆ ಮಾಡಬೇಕು. ತಿಂಡಿ ತಿಂದು ಬಂದೆ ಎನ್ನುವುದಕ್ಕೆ. ಆದ್ರೆ ಈ ತರದ ಮಾಹಿತಿಗಳನ್ನು ಕೊಡುವಾಗ, ಅಂದ್ರೆ ಮಾಹಿತಿ ನಾವು ವಿದ್ಯಾರ್ಥಿಗಳಿಗೆ ಕೊಡುವ ಅಥವಾ ಓದುಗರಿಗೆ ಕೊಡುವಾಗ ಆ ಮಾಹಿತಿ ಪ್ರಾದೇಶಿಕವಾಗಿ ವ್ಯತ್ಯಾಸ ಇದ್ರೆ ಒಳ್ಳೆಯದು. ಯಾಕೆ ವ್ಯತ್ಯಾಸ ಅಂದ್ರೆ ಈ ಪ್ರಾದೇಶಿಕ ವ್ಯತ್ಯಾಸದಿಂದ ಒಂದಷ್ಟು ಭಾಷೆ ಕಲೀಲಿಕ್ಕೆ ಇನ್ನಷ್ಟು ಸಾಧ್ಯ ಆಗ್ತದೆ. ಮಂಗಳೂರಿನ ಭಾಷೆ ಹಾಗೆ ಬೆಂಗಳೂರಿನ ಭಾಷೆ ಅಂತ ಇದ್ರೆ, ಈಗ ಶಿವರಾಮ ಕಾರಂತರ ಕಾದಂಬರಿಯನ್ನು ನಮಗೆ ಓದುವ ಖುಷಿ ಆಗ್ತದೆ. ಯಾಕಂದ್ರೆ ಅದರ ತುಂಬಾ ಭಾಷೆ ನಮಗೆ ತುಂಬಾ ಆಪ್ತವಾದದ್ದು. ದೇವನೂರು ಮಹಾದೇವರಲ್ಲಿ ಬರುವಂತಹ ಶಬ್ದಗಳು ಮುಂಬಯಿಯ ಕನ್ನಡ ಬರ್ತದೆ. ದೇವನೂರು ಮಹಾದೇವ ಅವರದು ಚಾಮರಾಜಪೇಟೆಯ ಕನ್ನಡ ಬರ್ತದೆ. ಅದನ್ನು ಓದ್ಬೇಕಾದ್ರೆ ಇನ್ನೊಂದು ಡಿಕ್ಷನರಿ ಇಟ್ಬೇಕು ಅಂತ ಹೇಳ್ತಾರೆ. ಜನಾರ್ದನ ಭಟ್ ಅವರು ಬರೆದದ್ರಲ್ಲಿ ತುಳುವಿನ ಕೆಲವು ಶಬ್ದಗಳು ಬರ್ತವೆ. ಹಾಗಾಗಿ ಅದು ಪ್ರಾದೇಶಿಕವಾಗಿ ಇದ್ರೆ ಒಳ್ಳೆಯದು. ಯಾಕಂದ್ರೆ ಅದು ಅದರದೇ ಆದಂತಹ ಒಂದು ಅದರ ಗುರುತನ ಅಥವಾ ಅನನ್ಯತೆಯನ್ನು ಅದು ಪಡ್ಕೊಳ್ತದೆ. ಮಣ್ಣಿನ ಸೊಗಡು ಅದರಲ್ಲಿ ಸಹಜವಾಗಿ ಇರ್ತದೆ. 580 ವಿದ್ಯಾರ್ಥಿಗಳು ಇನ್ನೇನು ಮುಂದಿನ ದಿನಗಳಲ್ಲಿ ಇದರಲ್ಲಿ ತೊಡಗಿಸಿಕೊಳ್ಳಿಕ್ಕಿದ್ದಾರೆ. ಹೌದು. ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಂದೇ ರೀತಿಯ ಭಾವನೆ ಇದೆಯಾ, ಎಲ್ಲರೂ ಇದರಲ್ಲಿ ಮಾಡಬೇಕು ಅನ್ನುವಂತ ಇಂಟ್ರೆಸ್ಟ್, ಆಸಕ್ತಿ ಇದೆಯಾ? ಇಲ್ಲ, ನಾವು ಇದನ್ನು ವಿದ್ಯಾರ್ಥಿಗಳಿಗೆ ಒಂದು ಸೆಮಿಸ್ಟರ್ ನಲ್ಲಿ, ಅಂದ್ರೆ ಅದರ ಸತ್ಯ ಹೇಗಿದೆ ಅಂತ, ಸೆಮಿಸ್ಟರ್ ನಲ್ಲಿ 2 ಪ್ರಬಂಧಗಳು ಕೊಡಬೇಕು ಎನ್ನುವುದು ಒಂದು ಕಡ್ಡಾಯ ಇದೆ. ಯಾಕಂದ್ರೆ ಅವ್ರಿಗೆ ಒಂದು ಮಾರ್ಕ್ಸ್ ಇದೆ, ಅದರಲ್ಲಿ ಒಂದು 5 ಮಾರ್ಕ್ ಕೊಡ್ತೇವೆ ನಾವು, ಅವರ ಸರ್ಟಿಫಿಕೇಟ್ಗೆ ಅದು ಸೇರ್ತದೆ. ಈ 5 ಮಾರ್ಕ್ ನಲ್ಲಿ ಅವರು ಪ್ರಬಂಧಗಳನ್ನು ಪುಸ್ತಕದಲ್ಲಿ ಬರೆದು ಕೊಡ್ತಾರೆ. ಆದ್ರೆ ಅದು ಬರೀ ಪುಸ್ತಕದ ಬದನೆಕಾಯಿ ಆಗಿ ಅವರು ಏನೇನು ಬರೆದು ಕೊಟ್ಟರೆ ನಾವು ಮಾರ್ಕ್ ಕೊಡುವುದು, ಈ ತರದ ಒಂದು ಕ್ರಮ ಆಗುದು ಬೇಡ ಅಂತ ಹೇಳಿ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಲೇಖನವನ್ನು ಬರೆದು ಅದರ ಒಂದು ಪೇಜ್, ಒಂದು ಪುಟವನ್ನು ಅವರು ಪ್ರಿಂಟ್ ಮಾಡಿ ನಮಗೆ ಕೊಡಬೇಕು, ನಾವು ಅದಕ್ಕೆ ಮಾರ್ಕ್ ಕೊಡುದು. ಇದರಿಂದ ಅವರು ಅವರ ಸ್ವಂತ ಲಾಭವನ್ನು ಮಾರ್ಕ್ ಆಗಿ ಪಡಿತಾರೆ. ಕನ್ನಡಕ್ಕೆ ಒಂದು ವಿಶೇಷವಾದ ಅಥವಾ ಕನ್ನಡ, ತುಳು ಅಥವಾ ಇದು ಭಾಷೆಗೆ ವಿಶೇಷವಾದಂತಹ ಒಂದು ಲಾಭ ಸಿಗ್ತದೆ. ಒಬ್ಬ ವಿದ್ಯಾರ್ಥಿ ಎಷ್ಟು ಲೇಖನವನ್ನು ಬರೀಬೇಕು? ಒಂದು ಸೆಮಿಸ್ಟರ್ ಅಲ್ಲಿ 2 ಲೇಖನಗಳು. ಒಂದು ಸೆಮಿಸ್ಟರ್ ಅಲ್ಲಿ ನಾವು ಅಂದ್ರೆ ಮಿನಿಮಮ್ 2 ಲೇಖನಗಳು, 2ಕ್ಕಿಂತ ಜಾಸ್ತಿ ಹೆಚ್ಚು ಬರೀಬಹುದು. ಒಮ್ಮೆ ತೊಡಗಿಕೊಂಡವನಿಗೆ, ಈಗ ಶ್ರೀಪ್ರದ್ ಅಂತ ವಿದ್ಯಾರ್ಥಿ, ಇಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಸುಮಾರು ಒಂದು 40 ಜನ ಇದ್ದಾರೆ ಈಗ ಈ ತರದ ಸಕ್ರಿಯವಾಗಿ ಕೆಲಸ ಮಾಡುವವರು. ಅವರು ಈಗ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30-5 ಗಂಟೆವರೆಗೆ ವಿದ್ಯಾರ್ಥಿಗಳು ಕಂಪ್ಯೂಟರ್ ನಲ್ಲಿ ಕೂತ್ಕೊಂಡಿರೋ ಒಂದು ಕಂಪ್ಯೂಟರ್ ಇದೆ ನಮಗೆ. ಆದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ, ಅವರೀಗ ಶ್ರೀಪ್ರದ್ದೆ ಸುಮಾರು ಒಂದು 8-10 ಲೇಖನಗಳನ್ನು ತುಳುವಲ್ಲೇ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲಿ ಒಂದು 8-10 ಲೇಖನಗಳನ್ನು ಬರೆದಿದ್ದಾರೆ. ಅಂದ್ರೆ ಅವರು ಒಂದು ವರ್ಷದಲ್ಲಿ, ಈಗ ಇದಾದದ್ದು 1 ವರ್ಷದ ಒಳಗಿನ ಕೆಲಸ. ಇಂತಹ 40 ವಿದ್ಯಾರ್ಥಿಗಳು ನಮಗೆ ಸಾಕು ಸಂಪತ್ತು. ಈಗ ಒಂದು ವೇಳೆ 580 ವಿದ್ಯಾರ್ಥಿಗಳು ಸಹ ಒಂದು ವರ್ಷದಲ್ಲಿ ಅದ್ಭುತ ಆಗ್ತದೆ. ನಾವು ನಿರೀಕ್ಷೆ ಮಾಡಿದಾಗ ದೊಡ್ಡ ಕೆಲಸ ಆಗ್ಬೋದು. ಇಂಥದ್ದು ಒಂದು 10 ವರ್ಷ ಕಳೆದಾಗ ನಮಗೆ ಕನ್ನಡ ವಿಕಿಪೀಡಿಯಾದಲ್ಲಿ ಬೇಕಾದಷ್ಟು ಲೇಖನಗಳು ಬರ್ಬೋದು, ಖಂಡಿತ ಬರ್ಬೋದು. ನೀವು ವಿಶ್ವನಾಥ್ ಬದಿಕಾನ್ ಅವರು ತುಳುವಲ್ಲಿ ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ ಅಂತ ಕೇಳ್ಕೊಂಡೆ. ತುಳುವಲ್ಲಿ ನಿಮ್ಗೆ ಮಾಡಬೇಕಿದ್ರೆ
ತುಳುವಲ್ಲಿ ಒಂದಷ್ಟು ತೊಡಕುಗಳಾಗುವಂಥದ್ದಿದೆ. ಯಾಕಂದರೆ ಭಾಷಾ ಭಿನ್ನತೆ ಒಂದು ಕಡೆ, ಅಂದರೆ ಕನ್ನಡದವರಿಗೆ ತುಳು ಭಾಷೆ ಅರ್ಥ ಆಗೋದಿಲ್ಲ, ಅಥವಾ ಅವರು ಅದನ್ನು ಸರ್ಚ್ ಮಾಡುವಂಥ ರೀತಿಗಳು ಬೇರೆ ಇರ್ತದೆ, ಅಂದರೆ ಉಚ್ಚಾರಗಳು ಬೇರೆ ಇರುತ್ತೆ. ಅಂದರೆ ಟೈಪಿಂಗಲ್ಲಿ ಒಂದಷ್ಟು ವ್ಯತ್ಯಾಸಗಳು ಬರಬಹುದು. ಯಾಕಂದರೆ ತುಳು ಭಾಷೆಯನ್ನು ಕನ್ನಡದಲ್ಲಿ ಟೈಪ್ ಮಾಡೋದ್ರಿಂದಾಗಿ ಆ ವ್ಯಾಕರಣ ದೋಷಗಳೆಲ್ಲ ಬರುವ ಸಾಧ್ಯತೆ ಇಲ್ವಾ? ಅದು ಇಲ್ಲ. ಅಂದರೆ ನಾವು ಟೈಪ್ ಮಾಡುವ ಕೆಲವರು ಕಂಬಳ ಅಂತ ಹೇಳಿದರೆ, ಇನ್ನು ಕೆಲವರು ಕಂಬುಲ ಅಂತ ಹೇಳ್ತಾರೆ. ಇನ್ನು ಈ ಸಣ್ಣ ಸಣ್ಣ ವ್ಯತ್ಯಾಸಗಳಿಂದಾಗಿ ಮಾಹಿತಿ ವಂಚನೆ ಆಗುತ್ತೆ. ಇಲ್ಲ, ಅದನ್ನು ನೀವು ಮಾಹಿತಿಯಲ್ಲೇ ಕೊಡ್ಬೋದು. ಈಗ ನೀವು ಒಂದು ಮಾಹಿತಿ, ಈಗ ಕಂಬುಳ ಎನ್ನುವಂತ ಒಂದು ಲೇಖನ ತಯಾರು ಮಾಡ್ತೀರಿ, ಅದರ ಶೀರ್ಷಿಕೆಗೆ ಕಂಬುಳ ಅಂತ ಇರ್ತದೆ. ಒಳಗಡೆ ಕಂಬುಳದ ಬೇರೆ ಬೇರೆ ಅರ್ಥಗಳು ಅಂತ ಕೊಡ್ಬೋದು ನೀವು. ಒಂದು ಶೀರ್ಷಿಕೆ ಅದರ ಒಳಗಡೆ. ನೀವು ಪುತ್ತೂರು ಕಡೆ ಹೋದ್ರೆ ಅಂತ ಸೇರ್ಪಡೆ ಅದನ್ನು ಸೇರ್ಪ ಪೋಪುನೆ ಬರ್ಪುನೆ, ಮಂಗಳೂರಿನಲ್ಲಿ ಪೋಪುನಿ ಬರ್ಪುನಿ, ಅದೇ ನೀವು ಸುರತ್ಕಲ್ಲಿ ಹೋದ್ರೆ ಪೋಪುನು ಬರ್ಪುನು. ಇದು ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಮಾಹಿತಿಯನ್ನು ಹುಡುಕುವಾಗ ಜನರಿಗೆ ಸಮಸ್ಯೆ ಆಗ್ಲಿಕ್ಕಿಲ್ವ? ಸಾರ್ವಜನಿಕ ಸಮಸ್ಯೆ ಆ ತರದ್ದು ಆಗ್ಬೋದು. ಅಂದ್ರೆ ನಮ್ಮ ಭಾಷೆಯಲ್ಲೇ ಇಲ್ಲ ಎನ್ನುವಂತಹ ಒಂದು ಸಣ್ಣ ಒಂದು ಕೊರಗ ಆಗ್ಬೋದು. ಆದ್ರೆ ಅದು ತುಳುವಿನ ಒಟ್ಟು ಬೆಳವಣಿಗೆಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಈಗ ನೀವು ಆಗ ಕೇಳಿದ ಪದ ನೋಡಿ, ಪದಗಳನ್ನು ನೀವು ಅಲ್ಲೇ ಕೊಡ್ಬೋದು ವಿವರಣೆ. ಈಗ ಮಂಗಳೂರಿನಲ್ಲಿ ಕಂಬಳ ಎನ್ನುವುದಕ್ಕೆ ಕಂಬಳ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಕಡೆಯಲ್ಲಿ ಅದು ಕಂಬಳ ಒಂದು ಆಟ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಅದೊಂದು ಆಚರಣೆ ಅಂತ ಹೇಳ್ತಾರೆ. ಈ ತರ ಅದಕ್ಕೆ ವಿವರಣೆ ಅಲ್ಲೇ ಕೊಡ್ಬೋದು, ಮಾಹಿತಿಯಾಗಿ ಕೊಡ್ಬೋದು, ನೀವು ಅರ್ಥ ಸಿಗ್ತದೆ. ಓಕೆ, ಇದು ನಿಮ್ಮ ಈ ಪ್ರಯತ್ನಕ್ಕೆ ಸರ್ಕಾರದ ವತಿಯಿಂದ ಅಥವಾ ಪವನಜ ಅವರು ಹೇಗೂ ತಮ್ಮೊಂದಿಗಿದ್ದಾರೆ, ಅವರು ಸರ್ಕಾರದ ವತಿಯಿಂದ ಅಥವಾ ಏನಾದರೂ ಈ ರೀತಿಯ ಪ್ರೋತ್ಸಾಹಗಳೇನಾದರೂ ಸಿಗ್ತಾ ಇದೆಯಾ? ಪರಿಷತ್ತು ಅಕಾಡೆಮಿಗಳ ವತಿಯಿಂದ ಯಾವುದು ಸಿಗ್ಲಿಲ್ಲ. ಇದು ಒಂಥರ ನಮಗೆ ಒಂದು ಸ್ವಯಂ ಘೋಷಿತವಾದಂತಹ ನಮ್ಮದೇ ಆದಂತಹ ಒಂದು ಆಸಕ್ತಿಯಿಂದ ಮಾಡ್ತಾ ಇರೋದು. ಇದಕ್ಕೆ ನಿಜವಾಗಿ ಕೊಡಬೇಕು. ನೀವು ಹೇಳಿದ ಹಾಗೆ ಕನ್ನಡ ಭಾಷೆಯನ್ನು ಉಳಿಸಿ, ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ, ಅಥವಾ ಕನ್ನಡ ಪೇಪರಲ್ಲಿ ಆರ್ಟಿಕಲ್ ಹಾಕಿದ್ರೆ ಅವನಿಗೆ 500-200 ಸಿಗತ್ತೆ. ಆದ್ರೆ ಇದೊಂದು ಶಾಶ್ವತವಾದಂತ ಆಸ್ತಿ ಅಂತ ಹೇಳ್ಬೋದು. ಮಾಡ್ಬೋದು, ಅದು ಮಾಡ್ಬೋದು. ಸಂಸ್ಕೃತಿ ಇಲಾಖೆಯವರು ಮಾಡ್ಬೋದು. ಸಂಸ್ಕೃತಿ ಇಲಾಖೆಯವರು ಸಂಸ್ಕೃತಿ ಇಲಾಖೆಯ ಕೆಳಗೆ ಬರುವಂತಹ ನಮ್ಮ ಯಾವುದು ತುಳು ಅಕಾಡೆಮಿ ಇದೆ, ಅಥವಾ ಇಲ್ಲಿ ಕೊಂಕಣಿ ಅಕಾಡೆಮಿ ಇದೆ, ಅಥವಾ ಬ್ಯಾರಿ ಅಕಾಡೆಮಿ ಇದೆ, ಅವರೆಲ್ಲ ಸೇರಿಕೊಂಡು ಒಂದಷ್ಟು ಲೇಖನಗಳನ್ನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಅದ್ದೂರಿ ಆಚರಣೆಗಳನ್ನ, ರಾಜ್ಯೋತ್ಸವ ಸಾಹಿತ್ಯೋತ್ಸವಗಳನ್ನ ಮಾಡೋದಕ್ಕಿಂತ ಇಂತಹ ಕೆಲಸಗಳನ್ನ ಮಾಡಿದ್ರೆ ಒಂದು ಬಹಳಷ್ಟು ಪ್ಲಸ್ ಆಗತ್ತೆ ಅಂತ ಹೇಳ್ಬೋದು. ಹೌದು, ಅಲ್ಲ, ಆಚರಣೆಗಳನ್ನು ಮಾಡ್ಬೋದು, ಅದರ ಜೊತೆಗೆ ಇದನ್ನು ಸಹ ಮಾಡ್ಬೋದು. ಈಗ ಸಾಹಿತ್ಯದ ಸಮ್ಮೇಳನಗಳನ್ನು ಮಾಡೋದು ಅದು ಒಳ್ಳೇದು, ಯಾಕಂದ್ರೆ ಜನರಿಗೆ ಅದು ಸಾಮಾನ್ಯ ಜನರಿಗೆ ಪಾಕಶಾಲೆಗೆ ಮಾತ್ರ ಸೀಮಿತ ಆಗಿದೆ, ಅದು ಸಮಸ್ಯೆ, ಅದು ಸಹ ಸೀಮಿತ. ಹೌದು, ಅಂಥದ್ದೊಂದು ಅಪವಾದವೂ ಇದೆ. ಆದ್ರೆ ಇದನ್ನು ಮಾಹಿತಿಯಾಗಿ ಕೊಟ್ಟರೆ ಇದು ಶಾಶ್ವತ ಆಗ್ತದೆ. ನೀವೀಗ ಕೊಟ್ಟ ಮಾಹಿತಿ ಶಾಶ್ವತ, ತಪ್ಪು ಮಾಹಿತಿಗಳು ಮಾತ್ರ ಕೊಡಬಾರ್ದು. ತಪ್ಪು ಮಾಹಿತಿಗಳು ಇದೆ, ವಿಕಿಪೀಡಿಯಾದಲ್ಲಿ ಬಹಳಷ್ಟು ತಪ್ಪು ಮಾಹಿತಿಗಳಿದೆ. ಕೆಲವರು ಅವರವರ ಮೂಗಿನ ನೇರಕ್ಕೆ, ಅವರವರ ಸಿದ್ಧಾಂತದ ನೇರಕ್ಕೆ ಹಲವಾರು ಘಟನೆಗಳನ್ನ ಅಥವಾ ಐತಿಹಾಸಿಕ ಘಟನೆಗಳನ್ನ ಬದಲಾಯಿಸಿಕೊಂಡಂತ ಉದಾಹರಣೆಗಳು ತುಂಬಾ ಮಾಹಿತಿ ಸಿಗುತ್ತೆ. ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ತಪ್ಪು ಮಾಹಿತಿಗಳನ್ನು ಕೊಡುವಾಗ ಈಗ ಇದನ್ನು ಸತತವಾಗಿ ನೋಡುವವರು ಬೇಕು. ಈಗ ನೀವು ಆಗ ಹೇಳಿದ್ರಲ್ಲ, ಕವಿಗಳು ಸಾಹಿತಿಗಳೆಲ್ಲ ಕೆಲಸ ಮಾಡಬಹುದಲ್ಲ, ಇದನ್ನು ರಿಪೋರ್ಟ್ ಮಾಡುವಂತ ವ್ಯವಸ್ಥೆ ಏನಾದ್ರೂ ಇದೆಯಾ ವಿಕಿಪೀಡಿಯಾದಲ್ಲಿ? ಅಂದ್ರೆ ಈ ಮಾಹಿತಿ ತಪ್ಪಿದೆ ಅಂತ ಒಂದು 100-200 ಜನ ಹೇಳಿದ ಕೂಡಲೇ ಅದನ್ನು ಡಿಲೀಟ್ ಮಾಡುವಂತ ವ್ಯವಸ್ಥೆ ಇದೆ. ಇದೆ ಮಾಹಿತಿ, ಅದರ ಒಳಗಡೆ ಒಂದು ಚರ್ಚೆ ಅಂತ ಒಂದು ಭಾಗ ಇದೆ. ಚರ್ಚೆಯಲ್ಲಿ ನೀವು ಕೊಡ್ಬೋದು. ಆ ಚರ್ಚೆ ಒಳಗಡೆ ನೀವು ಆಗ ಹೇಳಿದ್ರಲ್ಲ, ಪ್ರಾದೇಶಿಕ ವ್ಯತ್ಯಾಸ ಹೀಗೆ ಇದೆ, ನಾವು ತಿದ್ದಬೇಕು ಅಂತಿಲ್ಲ, ಅದರ ಒಳಗಡೆ ಕೊಡ್ಬೋದು. ನೋಡಿ, ಪ್ರಾದೇಶಿಕ ವ್ಯತ್ಯಾಸ ಹೀಗಿದೆ, ಅದನ್ನು ಹೀಗೆ ಹೇಳ್ಬೋದಿತ್ತಲ್ಲ, ನೋಡಿ ಈ ತರದ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತೆಗಿಬಹುದಲ್ಲ ಅಂತ. ಅಂದ್ರೆ ನಾವು ಏಕಾಏಕಿ ತೆಗೆಯುವುದಕ್ಕಿಂತಲೂ ನಾವು ಅದನ್ನು ಮಾಹಿತಿ ಅವರಿಗೆ, ಅವರ ಏನು ಕೇಂದ್ರಕ್ಕೆ ರಿಪೋರ್ಟ್ ಮಾಡಿದ್ರೆ ಅವರು ಅದನ್ನು ಓದಿ ಹೌದು ಅಲ್ಲ ಎನ್ನುವುದಕ್ಕೆ ಅದನ್ನು ಬೇಕಿದ್ರೆ ಎರಡನ್ನು ಸಹ ಸೇರಿಸಿಕೊಳ್ಬಹುದು. ಈಗ ಒಬ್ಬನ ಮಾನ ಹೋಗುವಂತಹ ಈ ತರದ ಹಾನಿಕರ ಹಾಕಬಾರ್ದು. ಉದಾಹರಣೆಗೆ ನಾನು ಆಗ ನಿಮ್ಗೆ ನೆನಪು ಮಾಡ್ಕೊಳ್ಬೇಕಾದ್ದು, ಅಂಬರೀಷ್ ಬಗ್ಗೆ ಬೆಂಗಳೂರಿನಲ್ಲಿ ಈ ತರದೊಂದು ಗಲಾಟೆ ಶುರುವಾಯಿತು. ಅಂಬರೀಷ್ ಬಗೆಗೆ ಮಾಹಿತಿ ಕೊಟ್ಟದರಲ್ಲಿ ತಪ್ಪಾಗಿದೆ, ಅವರು ಈ ತರ ಅವರ ವೈಯಕ್ತಿಕ ವಿಚಾರಗಳು ಅದನ್ನು ಹಾಕಿದ್ರು. ಇದರಿಂದ ಏನಾಯ್ತಂದ್ರೆ ಅವರ ಅಭಿಮಾನಿಗಳು ಕೆರಳಿ ಒಂದಷ್ಟು ಜನ ಈ ವಿಕಿಪೀಡಿಯಾದ ಕೇಂದ್ರಕ್ಕೆ ಫೋನ್ ಮಾಡಿ ಅದರಲ್ಲಿ ಪವನಜರಿಗೆ ನೀವೇನು ನೋಡ್ತಾ ಇಲ್ಲ, ತಪ್ಪು ಮಾಹಿತಿಗಳನ್ನು ಹಾಕಿದ್ದೀರಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಏನು ಹೇಳಿದ್ರು ಅಂದ್ರೆ, ಇದು ಕನ್ನಡ ವಿಕಿಪೀಡಿಯಾ ಎನ್ನುವುದು ನಂದು ಮಾತ್ರ ಅಲ್ಲ, ಇದು ಸಾಮಾನ್ಯ ಎಲ್ಲರಿಗೂ ಬೇಕಾದ ಸಹ ಯಾಕೆ ತಿದ್ದಬಾರ್ದು ಅಂತ ಒಂದು ಪ್ರಶ್ನೆ ಮಾಡಿದ್ರಂತೆ. ನಿಮ್ಮ ಹೊಣೆಗಾರಿಕೆ ಏನು ಅಂತ. ಈಗ ಜವಾಬ್ದಾರಿ ಎಲ್ಲರದಲ್ವಾ? ಅವ್ರು ಹೇಳಿ ಒಂದು 10 ನಿಮಿಷದ ಒಳಗಡೆ ಯಾರೋ ಒಬ್ರು ಅದನ್ನು ನೋಡಿ ಅದನ್ನು ಅದರ ಒಳಗಡೆ ಹೋಗಿ ಸಂಪಾದನೆ ಮಾಡಿದ್ರು, ಕೂಡಲೇ ಅದು ತೆಗೆದು ಹಾಕಿದ್ರು. ಆಮೇಲೆ ಹೇಳಿದ್ರೆ ನೋಡಿ ಈಗ ಇದೆಯಾ ಅಂತ. ಅಂದ್ರೆ ಈ ಕೆಲಸವನ್ನು ಯಾರು ಮಾಡಬಹುದು, ಆದ್ರೆ ಸ್ವಲ್ಪ ಗೊತ್ತಿರೋರು ಮಾಡ್ಬೇಕು. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಒಟ್ಟು ಭಾಷೆಯ ಮತ್ತು ವ್ಯಾಕರಣ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಬೆಳವಣಿಗೆಗೆ ನಮ್ಮ ಈ ಒಂದು ಏನು ವಿಶ್ವಕೋಶ ವಿಕಿಪೀಡಿಯಾ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ನೆರವನ್ನು ಕೊಡ್ತಾ ಇದೆ. ಮತ್ತು ಇದರಲ್ಲಿ ಕನ್ನಡದ ವಿಭಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ಕನ್ನಡ ಭಾಷೆಗೆ ಅಂತರ್ಜಾಲದ ಲೋಕದಲ್ಲಿ ಒಂದು ಹೊಸ ವೇಗ ಸಿಕ್ಕಿಬಿಡುತ್ತದೆ ಇದು. ಆದ್ರೆ ಇದರಲ್ಲಿ ಎಲ್ಲಾ ಜನರು ತೊಡಗಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತಾರೆ?
ನನಗೆ ಕೊನೆಯದಾಗಿ ಹೇಳೋದಂದರೆ ಪವನ್ ಅಜರೆ ಇದನ್ನು ಯಾವಾಗಲೂ ಹೇಳ್ತಾ ಇದ್ರು, ಒಂದು ಭಾಷೆಯನ್ನು ನಾವು ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೆಸಬೇಕೆಂತಿದ್ರೆ ವಿಕಿಪೀಡಿಯಾದಂತಹ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಇದು ಒಂದು ಫ್ರೀ ಎನ್ಸೈಕ್ಲೋಪೀಡಿಯಾ ಮತ್ತು ಅದೊಂದು ನನ್ನ ಪುಸ್ತಕವನ್ನ ₹100 ಕೊಟ್ಟು ಯಾರು ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೌದು, ಆದ್ರೆ ಅಲ್ಲಿ ಪುಕ್ಕಟೆಗೆ ಸಿಗತ್ತೆ. ಯಾವುದು ಈಜಿಪ್ಟಿನಲ್ಲಿದ್ದವನಿಗೂ ಸಿಗತ್ತೆ, ಎಲ್ಲೂ ಯಾವ ಮೂಲೆಯಲ್ಲಿದ್ದವನಿಗೂ ಸಿಗತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಶ್ರೀಪ್ರದ್ ಹೇಳಿದರು, ಕನ್ನಡವನ್ನು ಯಾರು ಬರಿಬೇಕು ಅಂತ ಕನ್ನಡ ಅಧ್ಯಾಪಕರೇ ಬರಿಬೇಕು. ಖಂಡಿತ. ಕನ್ನಡ ಅಧ್ಯಾಪಕರು ಅಂದರೆ ಬರೀ ಕಾಲೇಜಿನ ಲೆಕ್ಚರರ್ಸ್ ಮಾತ್ರ ಅಲ್ಲ. ನಾವು 1ನೇ ಕ್ಲಾಸಿನಿಂದ ನೀವು ಎಲ್ಲಿ MA PhD ಮಾಡುವಂತಹ ಅಧ್ಯಾಪಕರವರೆಗೂ ಸಹ ಈ ಕೆಲಸವನ್ನು ಮಾಡಬೇಕು. ಒಬ್ಬನೇ ಯಾರೋ ಒಬ್ಬರು ಕೂತ್ಕೊಂಡು ಮಾಡುವಂಥದ್ದಲ್ಲ. ಎರಡನೇದಾಗಿ ಸಾಹಿತಿಗಳೆಲ್ಲ ಸೇರಿ ಈ ಭಾಷೆಯನ್ನು ತಿದ್ದುವ ಕೆಲಸ ಮಾಡಬೇಕು. ಅದರ ಮುಂದುವರಿದ ಕೆಲಸ ಏನಂದರೆ ನಮ್ಮ ವಿದ್ಯಾರ್ಥಿಗಳು, ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟದರಿಂದ ಲಾಭ ಏನಾಯ್ತಂದರೆ ನನಗೆ ಈಗ ಅನ್ನಿಸ್ತದೆ, ಇನ್ನೊಂದು 4 ವರ್ಷ ಕಳೆದಾಗ ಅವರು ಆಗಾಗ ವಿಕಿಪೀಡಿಯಾ ನೋಡಿ ನಾನು ಒಂದಷ್ಟು ಕೆಲಸ ಮಾಡಬಹುದು ಅಂತ ಅವರಿಗೆ ಖಂಡಿತವಾಗಿ ಅವರಿಗೆ ಮನವರಿಕೆ ಬಂದು ಅವ್ರು ಮಾಡ್ತಾರೆ. 4 ಜನರಿಗೆ ಹೇಳ್ತಾನೆ ಇದು ಲೇಖನ ನಾನು ಬರೆದು ಹಾಕಿರುವಂಥದ್ದು. ಹೌದು, ಹಾಗೆ ಹೇಳ್ತಾರೆ, ಅವರಿಗೆ ಹೆಮ್ಮೆ ಆಗ್ತದೆ. ಈಗ ವಿದ್ಯಾರ್ಥಿಗಳಿಗೆ ಅವರ ಒಂದು ರೆಸ್ಯೂಮಲ್ಲಿ ಉದ್ಯೋಗಕ್ಕೆ ಹೋಗುವಾಗ ಅವರ ರೆಸ್ಯೂಮಲ್ಲಿ ನಾನು ವಿಕಿಪೀಡಿಯಾದ ಸದಸ್ಯ ಮತ್ತು ಅಲ್ಲಿಯ ಸಂಪಾದಕ ಅಂತ ಬರಿಬಹುದು, ಏನು ತೊಂದರೆ ಇಲ್ಲ. ಹೀಗೆ ಹಾಕುವುದರಿಂದ ಅವನ ಉದ್ಯೋಗಕ್ಕೂ ಸಹ ಲಾಭ ಆಗ್ತದೆ, ಅವನೊಬ್ಬ ಒಳ್ಳೆಯ ಕೆಲಸಗಾರ ಅಂತ ಗುರುತಿಸಿಕೊಳ್ಬೋದು. ಭಾಷೆಯನ್ನು ನಾವು ಹೀಗೆ ಬೆಳೆಸುವುದರಿಂದ ಬಹುಶಃ ನಾಳೆಯ ವಿದ್ಯಾರ್ಥಿ, ಯಾಕಂದರೆ ಇವತ್ತು ನಾವು ಇದ್ದೇವೆ, ನಾಳೆ ನಾವು ಇದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ನಾಳೆ ನಾವು ಬರೆದಂತಹ ವಿಷಯಗಳು ಶಾಶ್ವತವಾಗಿ ಉಳಿತದೆ. ಅದನ್ನು ಬಹಳಷ್ಟು ಜನ, ಅಂದರೆ ಕನ್ನಡದ 6 ಕೋಟಿ ಜನ ಅಲ್ಲ, ಅದಕ್ಕಿಂತ ಹೊರಗೆ ಇರುವ ಎಷ್ಟೋ ಜನ ಕನ್ನಡ ಕಲಿಯುವವರು ಕೂಡ ಮಾಡಬೇಕು, ಸಾಧ್ಯ ಆಗ್ತದೆ, ಮಾಡ್ತಾ ಸಿಗ್ತದೆ ಮತ್ತು ಅದು ಮಾಡಬೇಕು, ಎರಡು ಸಹ ಕೆಲಸ. ಎಸ್, ಓಕೆ, ಧನ್ಯವಾದಗಳು ಸರ್, ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ ಮತ್ತು ನಿಮ್ಮ ಈ ಪ್ರಯತ್ನ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತಾ ಇದ್ದೇವೆ. ವೀಕ್ಷಕರೇ, ಇದಿಷ್ಟು ನಾವು ಇವತ್ತು ವಿಕಿಪೀಡಿಯಾ ಕ್ರಾಂತಿ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಪಡೆದುಕೊಂಡಂಥ ಮಾಹಿತಿ. ಬಹಳ ಪ್ರಮುಖವಾಗಿ ಭಾಷೆಯ ಬೆಳವಣಿಗೆ ಯಾವ ರೀತಿ ಆಗಬೇಕು, ಅಂದರೆ ವಿದ್ಯಾರ್ಥಿಗಳು ಇದರಲ್ಲಿ ಯಾವ ರೀತಿ ಒಂದು ಪಾತ್ರವನ್ನು ನಿರ್ವಹಿಸಬಹುದು ಅನ್ನೋದನ್ನು ಸೈಂಟ್ ಅಲೋಷಿಯಸ್ನ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಪ್ರಾಧ್ಯಾಪಕರುಗಳು ತೋರಿಸಿಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ವಿಕಿಪೀಡಿಯಾದಲ್ಲಿ ಕನ್ನಡವನ್ನು ಬೆಳೆಸಬೇಕು, ಕನ್ನಡದ ಎಲ್ಲ ಮಾಹಿತಿಗಳು ಕನ್ನಡದಲ್ಲಿ ಲಭ್ಯ ಆಗಬೇಕು ಅನ್ನುವಂಥ ಒಂದು ವಿಶೇಷವಾದ ಪ್ರಯತ್ನ ನಡೀತಾ ಇರುವಂಥದ್ದು. ಇವರ ಈ ಪ್ರಯತ್ನ ನಿರಂತರವಾಗಿ ಇದೇ ರೀತಿ ಸಾಗಲಿ ಮತ್ತು ಭಾಷೆಯ ಉಳಿವಿಗಾಗಿ ಇನ್ನು ಮುಂದೆ ಬರುವಂಥ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.